ಪಡುಬಿದ್ರೆ ಸಮೀಪದ ಅಡ್ವೆ ನಂದಿಕೂರು ಕೋಟಿ ಚೆನ್ನಯ್ಯ ಜೋಡುಗೆರೆ ಕಂಬಳ ಸಮಿತಿ ಆಶ್ರಯದಲ್ಲಿ 30ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಕಂಬಳೋತ್ಸವ ಜನವರಿ 15 ಆದಿತ್ಯವಾರದಂದು ಅಡ್ವೆ ನಂದಿಕೂರಿನಲ್ಲಿ ನಡೆಯಿತು. ಕೆನಹಲಗೆ, ಅಡ್ಡಹಲಗೆ, ನೇಗಲು ಹಿರಿಯ ಮತ್ತು ಕಿರಿಯ, ಹಗ್ಗ ಕಿರಿಯ ಮತ್ತು ಹಿರಿಯ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಆಗ ಹಿರಿಯ ವಿಭಾಗದ ವಿಜೇತ ಕೋಣಗಳು ಓಡಿಸುವ ಓಟಗಾರನಿಗೆ ನಡಮೆಗರ ಗುತ್ತು, ಕರುಣಾಕರ ಶೆಟ್ಟಿ ಸ್ಮರಣಾರ್ಥ ಒಂದು ವಿಶೇಷ ಚಿನ್ನದ ಬಹುಮಾನ ನೀಡಲಾಗುತ್ತೆ. ವಿದ್ಯಾಧರ ಶೆಟ್ಟರ ಮಾಗಂದಡಿ, ನಂದಿಕೂರು ಹಾಲು ಉತ್ಪಾದಕರ ಸಂಘ ನಂದಿಕೂರು, ಉಮ್ಮರ್ ಫಾರೂಕ್, ಇನ್ನ ಇರ್ಮಡಿ ಪದುಮನೆ ಉದಯ ಪಡುಬಿದ್ರೆ ಆಶಾಸಕನ ಅಡವೆದಾಗಿ ಬರೋಣ. ನಂದಿಕೂರು ಯಮನೆ 104 ಕೋಟಿಗೆ ಬಾಪುದಾಗಿ 15 ಸರ್ಕಾರಿ ಕಟ್ಪಡೆ ಅಂಚನ ಈದುವರಿ ಮಾರು ನಾವು ನಾಲ್ಕು ಎಡಬಲ ಕಣ್ಣೂರಿ ಅಣ್ಣ ಅಡವೆದಾಗಿ ಬರೋಣ. ಪಣಪಲ್ಲಿ ನಂಬಿಟ್ಟು GP ಫ್ರೆಂಡ್ಸ್ ಬರಲ್ಲ.